ದುರಂಕಾರ ಬಿಟ್ಟರೆ ಸಿದ್ದರಾಮಯ್ಯ ಉಳಿತಾರೆ ಇಲ್ಲಂದ್ರೆ ಸೋಲುತ್ತಾರೆ. ಸಲಹೆ ಕೊಟ್ಟಿದ್ದು ಕಾಂಗ್ರೆಸ್ನ ಉಳಿವಿಗೆ. ಆದರೆ ಸಿದ್ದರಾಮಯ್ಯ ಆಡಳಿತವನ್ನ ಒಳ್ಳೆಯದಾಗಿ ನಡೆಸಿದ್ದಾರೆ. ಮುಂದೇನು ಸಿದ್ದರಾಮಯ್ಯರೇ ಸಿಎಂ ಆಗ್ತಾರೆ ಎಂದು ಮಂಗಳೂರಿನಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಜನಾರ್ದನ ಪೂಜಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಚುನಾವಣಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯರಿಗೆ ಸಲಹೆಗಳನ್ನ ಕೊಟ್ಟಿದ್ದು ಹೌದು. ದುರಹಂಕಾರಿ ಮನೋಭಾವ ಬದಲಿಸದಿದ್ದರೆ ಸೋಲ್ತಾರೆ ಎಂದಿದ್ದೆ. ಪಕ್ಷಕ್ಕಿಂತ ತಾನೇ ದೊಡ್ಡವನೆಂದು ನಡೆದುಕೊಂಡರೆ ಉಳಿಗಾಲವಿಲ್ಲ. ಈಗಲೂ ಅದನ್ನೇ ಹೇಳ್ತೀನಿ ಎಂದು ಹೇಳಿದ್ರು. ಇನ್ನು ಪ್ರೆಸ್ ಮೀಟ್ ನಡುವೆ ಎದ್ದು ಹೋದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ವಿರುದ್ಧ ಜನಾರ್ದನ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದಂತ ಘಟನೆ ಈ ಸಂದರ್ಭದಲ್ಲಿ ನಡೆಯಿತು. ಹರೀಶ್ ಕುಮಾರ್ ಯಾಕೆ ಎದ್ದು ಹೋದ್ರು? ನನಗಿಂತ ಚಿದಂಬರಂ ಮುಖ್ಯ ಆಯ್ತಾ? ಚಿದಂಬರಂ ಚುನಾವಣಾ ಸಮಯದಲ್ಲಿ ಮಾತ್ರ ಬರ್ತಾರೆ. ಚಿದಂಬರಂ ಬಗ್ಗೆ ಬಿಜೆಪಿಯವರು ಹೇಳಿದ್ರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ. ಹರೀಶ್ ಕುಮಾರ್ ಯಾಕೆ ಇಲ್ಲಿ ಆಟ ಆಡೋಕೆ ಬಂದಿದ್ದ ಎಂದು ತುಳು ಭಾಷೆಯಲ್ಲೇ ಕಾಂಗ್ರೆಸ್ ಮುಖಂಡರ ಬಳಿ ಜನಾರ್ದನ ಪೂಜಾರಿ ಗದರಿಸಿದ್ರು. ಶ್ರೀಮಾನ್ ಜೆ.ಆರ್. ಲೋಬೋರ್ ಅವರ ವಿಷಯದಲ್ಲಿ ಬಹಳ ಅಪಪ್ರಚಾರ ನಡೆಯುತ್ತಾ ಇದೆ. ಅವರು ಬಂಟ ಸಮುದಾಯದ ವಿರೋಧಿಯಾಗಿದ್ದಾರೆ. ಸೇಂಟ್ ಎಲೋಸೆಸ್ ಕಾಲೇಜ್ನವರು ಎಲೋಸೆಸ್ ಕಾಲೇಜಿನ ಮಾರ್ಗ ಉಂಟಲ್ಲ, ಅದಕ್ಕೆ ಶ್ರೀ ಲೋಬೋರವರು ವಿರೋಧ ಮಾಡಿದ್ದಾರೆ. ಸುಂದರಾಮ್ ಶೆಟ್ಟರ್ ಮತ್ತು ಬಂಟ ಸಮಾಜದ ವಿರುದ್ಧ ಅವರು ಹೋರಾಟ ನಡೆಸಿದ್ದಾರೆ ಎಂಬ ಮಾತನ್ನು ಅಪಪ್ರಚಾರವನ್ನು ಮಾಡಿಕೊಂಡು ಹೋಗ್ತಿದ್ದಾರೆ. ಇದು 100ಕ್ಕೆ 100 ಸುಳ್ಳು. ಲೋಬೋರವರು ಈ ಸಲ ಗೆಲ್ತಾರೆ.